ಓಟು ದಾನ ಅತ್ತು ಅವು ಓಟು ಪಾಡಿನ ಹಕ್ಕು ಒಂಜಿ ಓಟುಡ್ದು ದಾನೆ ಆಪುಣುಂದು ಕೇನ್ವೇರು ಒಂಜಿ ಓಟುಡ್ದು ದಾಲ ಆಪುಜಿ ಅಂಡ ಮಾತ ಓಟುಡ್ದು ದಾನ್ನ ಒಂಜಿ ಆಪುಣುಂದು ದಕ್ಷಿಣ ಕನ್ನಡ ಜಿಲ್ಲಾ ಸ್ವೀಪ್ ಸಮಿತಿ ಗುರ್ಕಾರ್ಯರು ಡಾಕ್ಟರ್ ಆರ್ ಸೆಲ್ವಮಣಿ ಪಂತೆರ ಮಹಾಲಸ ಚಿತ್ರಕಲಾ ಶಾಲೆದ ಜೋಕ್ಲೆಡ ಚಿತ್ರಕಲಾ ಪ್ರದರ್ಶನಡು ಓಟದ ಬಗೆಟ್ಟು ಜಾಗೃತಿ ಪುಟ್ಟೈನ ಕಾರ್ಯಕ್ರಮಟ್ಟು ಆರ್ಪಾತಿರಿಯರ ದಕ್ಷಿಣ ಕನ್ನಡ ಜಿಲ್ಲಾ ಸ್ವೀಪ್ ಸಮಿತಿದ ನಿಲೆಟ್ಟು ಓಟದ ಜಾಗೃತಿಗೆ ಸಂಬಂಧಪಟ್ಟದು ಕುಡ್ಲದ ಪುರಭವನಡು ಗುರುವಾರ ಮಹಾಲಸ ಚಿತ್ರಕಲಾ ಶಾಲೆದ ಜೋಕ್ಲೆಡ್ದ ವ್ಯಂಗ್ಯ ಚಿತ್ರ ಪ್ರದರ್ಶನ ವರ್ಣಚಿತ್ರ ರಂಗೋಲಿ ಪ್ರದರ್ಶನದ ಒಟ್ಟುಗೂ ಓಟದ ಬಗೆಟ್ಟು ಜಾಗೃತಿ ಕಾರ್ಯಕ್ರಮ ಆಟಣೆ ಆದಿತ್ತಂಡ ಓಟದ ಜಾಗೃತಿ ಬಗೆಟ್ಟು ತರಾವರಿ ಚಿತ್ರೊಳ್ಳೆನ ಪ್ರದರ್ಶನ ಗುದಿದಿತ್ತಿರ ಚಿತ್ರಕಲಾವಿದರು ಶಬರಿ ಗಾಣಿಗ ಮಲ್ಲಬಿನ್ನೆರಾದಿತ್ತದು ಸುದ್ದಿ ಮಾಧ್ಯಮದ ಕ್ರೀಡಾ ಪಾತಿರ್ದು ಓಟು ಪಾಡ್ನವು ನಮ್ಮ ಮಾತಾ ಕರ್ತವ್ಯ ಓಟು ಪಾಡ್ಲೆ ದೇಶದ ಭವಿಷ್ಯದ ಬಗೆಟ್ಟು ಚಿಂತನೆ ಮಲ್ಪ್ಲೇನ್ ಪಂಡೆರ. ನಮಸ್ಕಾರ ಎಲ್ಲರಿಗೂ, ನಾನು ಶಬರಿ ಗಾಣಿಗ. ಮತದಾನ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಏಪ್ರಿಲ್ 18ರಂದು ಮತದಾನ ಕೇಂದ್ರಕ್ಕೆ ಹೋಗಿ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ದೇಶದ ಭವಿಷ್ಯಕ್ಕೆ ಕಾರಣರಾಗಿ ಅಂತ ಕೇಳಿಕೊಳ್ತಾ ಇದ್ದೇನೆ. ಇನ್ನೊಂದು ಇಂಪಾರ್ಟೆಂಟ್ ಮೆಸೇಜ್ ನಮ್ಮ ಯೂತಿಗೆ ಏನಂದರೆ, ನಿಮಗೆ ನಮ್ಮ ದೇಶದ ಫ್ಯೂಚರ್ ನಿಮ್ಮ ಕೈಯಲ್ಲಿದೆ. ಎಷ್ಟೇ ಕಷ್ಟ ಆಗಲಿ, ವಾಟ್ ಎವರ್ ಮೇ ಹ್ಯಾಪನ್, ಪ್ಲೀಸ್ ಗೋ ಆ್ಯಂಡ್ ಕಾಸ್ಟ್ ಯುವರ್ ಇಂಪಾರ್ಟೆಂಟ್ ವೋಟ್. ಥ್ಯಾಂಕ್ ಯು. ಸಭಾಲೇಸಿಡು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸ್ವೀಪ್ ಸಮಿತಿದ ಗುರ್ಕಾರ್ಯರು ಡಾಕ್ಟರ್ ಆರ್ ಸೆಲ್ವಮಣಿ ಬೊಕ್ಕ ಶಬರಿ ಗಾಣಿಗ ಇತದು ಚಿತ್ರಕಲಾ ಬೊಕ್ಕ ರಂಗೋಲಿ ಪಂಥದ ಇನಾಮ್ಲಿನ ಪಟ್ಟಿಯರ. ಡಾಕ್ಟರ್ ಸೆಲ್ವಮಣಿ ಪಾತಿರ್ದು ಇಂಚಿನ ಕಾರ್ಯಕ್ರಮ ದೀವೊಂದು ಓಟದ ಬಗೆಟ್ಟು ಜಾಗೃತಿ ಮೂಟವನ ಸರ್ವೆರಿಗ್ಲ ಮೆಚ್ಚುಗೆ ತೆರಿಪಾವೆ. ಒಂಜಿ ಓಟುಡ್ದು ದಾನೆ ಆಪುಣೊಂದು ಕೇನ್ವೇರು ಒಂಜಿ ಓಟುಡ್ದು ದಾಲ ಆಪುಜಿ ಅಂಡ ಮಾತ ಓಟುಡ್ದು ಎಂಚಿನಲ ಆವು ಹೆಚ್ಚಿನ ಸಂಖ್ಯೆಯ ಜನ ಓಟು ಪಾಡುನಂಚ ಮಲ್ಪನವೇ ಸಮಿತಿದ ಉದ್ದೇಶ ಆದುಂಡು. ಓಟು ದಾನ ಹತ್ತು ಅವು ಓಟು ಪಾಡುನ ಹಕ್ಕು ಪಂಡಿರ. ಪ್ರತಿಯೊಬ್ಬರು ಕೂಡ ಓಟ್ ಹಾಕ್ಬೇಕಂತ ನಮ್ಗೆಲ್ಲರಿಗೂ ಕೂಡ ಗೊತ್ತು. ಅದನ್ನು ಕೂಡ ಕೆಲವೊಬ್ಬರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಅದನ್ನು ನಾವು ಈ ಸಾರಿ ಖಂಡಿತ ಅವ್ರಿಗೆ ಜಾಗೃತಿ ಮೂಡಿಸಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಆಗಲಿ ಅಂತ ನಾವು ಹಾರೈಸ್ತೀವಿ. ಇದು ಮತದಾನ ಅಲ್ಲ, ನಮ್ಮ ಮತದ ಹಕ್ಕು. ನಮ್ಮ ದೇಶದ ಭವಿಷ್ಯಕ್ಕಾಗಿ, ನಮ್ಮ ಸ್ವಾಭಿಮಾನಕ್ಕಾಗಿ ಪ್ರತಿಯೊಬ್ಬರು ಕೂಡ ಓಟ್ ಹಾಕ್ಬೇಕಂತ ನಾನು ವಿನಂತಿ ಮಾಡ್ಕೊಳ್ತೀನಿ.